ಪ್ರೀತಿಯ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೆ ಹತ್ತೂರು ಸಂತ ಲೋರೆನ್ಸರ ಬಸಿಲಿಕದ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಇವತ್ತು ಹತ್ತೂರು ಈ ಮಹೋತ್ಸವದ 4ನೇ ದಿನ. ಇಷ್ಟರವರೆಗೆ ಲಕ್ಷೋಪಲಕ್ಷ ಜನರು ಈ ಪವಿತ್ರ ಸ್ಥಳಕ್ಕೆ, ಪವಿತ್ರ ಭೂಮಿಗೆ ಬಂದು ದೇವರ ಸ್ಪರ್ಶವನ್ನು ಪಡೆದಿದ್ದಾರೆ. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಆರಂಭವಾದಂತಹ ಈ ಹಬ್ಬದ ಮಹೋತ್ಸವವು ಇಷ್ಟರವರೆಗೆ ಅನೇಕ ಬಿಷಪ್ಗಳು, ಧರ್ಮಾಧ್ಯಕ್ಷರುಗಳು ಬಲಿಪೂಜೆಯಲ್ಲಿ ದೇವರಿಗೆ ಬಲಿಪೂಜೆಯನ್ನು ಅರ್ಪಿಸುತ್ತಾ ಇಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಸರ್ಕಾರಕ್ಕೋಸ್ಕರ, ರಾಜಕೀಯ ನಾಯಕರುಗಳಿಗೋಸ್ಕರ ನಾವು ಸಾಮೂಹಿಕವಾಗಿ ಹಾಗೂ ದೇಶದ ಎಲ್ಲ ಸರ್ವ ಜನಾಂಗಕ್ಕೋಸ್ಕರ ನಾವು ಪ್ರಾರ್ಥನೆಯನ್ನು ಇಲ್ಲಿ ಸಲ್ಲಿಸಿದ್ದೇವೆ. ಖಂಡಿತವಾಗಿಯೂ ಸಂತ ಲೋರೆನ್ಸರ ಭಿನ್ನಹದ ಮೂಲಕ ನಮ್ಮ ಸೃಷ್ಟಿಕರ್ತ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ನೀಡಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ಇಷ್ಟರವರೆಗೆ ಅನೇಕ ಬಿಷಪ್ಪರುಗಳು ಮತ್ತು ಯಾಜಕರು, ಧರ್ಮ ಗುರುಗಳು ಬಲಿಪೂಜೆಯನ್ನು ಅರ್ಪಿಸಿದ್ದಾರೆ. ನಾಳೆಯ ದಿವಸ ಕಡೆಯ ಹಬ್ಬದ ಪೂಜೆ ಆಗಿದ್ದು, ಬೆಳಿಗ್ಗಿನ ಪೂಜೆ 8 ಗಂಟೆಗೆ ಹಾಗೂ ಸಂಜೆಯ ಪೂಜೆ 6 ಗಂಟೆಗೆ ನಡೆಯಲಿದೆ. ಅದನಂತರ ಜಗಜ್ಯೋತಿ ಎನ್ನುವಂಥ ಯಕ್ಷಗಾನ ಬಾಯಲಾಟ ಕೂಡ ನಾಳೆ ನಡೆಯಲಿದೆ. ಇವತ್ತಿನ ಕಡೆಯ ಪೂಜೆ 9:15 ಗಂಟೆಗೆ ನಡೆಯಲಿದೆ. ಎಷ್ಟೋ ಜನರು ಇವತ್ತು ಈ ಪವಿತ್ರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಎಲ್ಲ ವ್ಯವಸ್ಥೆಯು ಅತಿ ಶಿಸ್ತಾಗಿ ಅಚ್ಚುಕಟ್ಟಾಗಿ ನಡೆಯುತ್ತಿದೆ. ಸ್ವಯಂ ಸೇವಕರು, ಜವಾಬ್ದಾರಿ ಹೊತ್ತಂತಹ ಎಲ್ಲರೂ ಮುತುವರ್ಜಿತೆಯಿಂದ, ದೇವರ ಶಕ್ತಿಯಿಂದ, ಅದು ವಿಶೇಷ ಶಕ್ತಿಯಿಂದ ಅಂತ ನಾವು ಹೇಳ್ಬೋದು, ಕೆಲಸವನ್ನು, ಜವಾಬ್ದಾರಿಯನ್ನು ವಿಶೇಷವಾಗಿ ಮಾಡುತ್ತಾರೆ. ಎಲ್ಲ ಯಾವುದೇ ಸುಸೂತ್ರವಾಗಿ ನಡೆಯುತ್ತಿದೆ. ಯಾವುದೇ ರೀತಿಯ ಅಡೆತಡೆಗಳು ಇಲ್ಲದೆ, ಅಡಚಣೆಗಳು ಇಲ್ಲದೆ, ಅಥವಾ ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲದೆ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯುತ್ತಿದೆ. ಸ್ವತಃ ಸಂತ ಲೋರೆನ್ಸರೇ ಈ ಹಬ್ಬದ ನಾಯಕತ್ವವನ್ನು ವಹಿಸಿ ನಮ್ಮ ಈ ಪಾಲಕಿಯಾದಂತಹ ಮಾರ್ಗದರ್ಶಿ ಮರಿಯಮಾತೆಯ ನಾಯಕತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ ಎನ್ನುವಂಥದ್ದು ನಮ್ಮ ವಿಶ್ವಾಸ, ಭರವಸೆ. ಆ ಮೂಲಕ ಈ ಕಾರ್ಯಕ್ರಮ ನಡೆಯುತ್ತಾ ಉಂಟು. ಆದ್ದರಿಂದ ಧಾರ್ಮಿಕ ವಿಧಿವಿಧಾನಗಳಿಗೋಸ್ಕರ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಸೃಷ್ಟಿಕರ್ತ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳ ಹೃದಯ ಮನಸ್ಸಿನ ಕೋರಿಕೆಗಳು, ಅವರ ಎಂಥ ಒಂದು ಪ್ರಾರ್ಥನೆಗಳು ಉಂಟು, ದೇವರು ಕೇಳುವಂತಾಗಲಿ. ಬೇಕಾದಂತಹ ಮನಸ್ಸಿಗೆ ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ ದಯಪಾಲಿಸಲಿ ಎಂದು ನಾನು ಪ್ರಾರ್ಥಿಸುತ್ತಾ, ಮಗದೊಮ್ಮೆ ತಮಗೆಲ್ಲರಿಗೆ ಸಂತ ಲೋರೆನ್ಸರ ಆಶೀರ್ವಾದ ತಮ್ಮ ಮೇಲೆ ಇರಲಿ. ಕಾರ್ಲಾ ದೇವರು ಆಶೀರ್ವಾದ ಎಲ್ಲರಿಗೆ ಕೊಡಲಿ ಮತ್ತು ಅನುಗ್ರಹ ಸದಾ ತಮ್ಮೆಲ್ಲ ಮೇಲೆ ಇರಲಿ ಎಂದು ಆಶಿಸುತ್ತಾ, ತಮ್ಮೆಲ್ಲರಿಗೆ ವಿವಿಧ ರೂಪದಲ್ಲಿ ಆಧಾರ ಕೊಟ್ಟ ತಮಗೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ತಮಗೆಲ್ಲರಿಗೆ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಜೈ ಯೇಸು ಕ್ರಿಸ್ತ. ದೇವರು ಒಳ್ಳೆಯದನ್ನು ಮಾಡಲಿ.